ಬೆಳ್ತಂಗಡಿಯ ಗುರುವಾಯನಕೆರೆಯ ಹೆಮ್ಮೆಯ ಕಾಲೇಜ್ ವಿದ್ವತ್ PU ಕಾಲೇಜ್. ಈ ವರ್ಷದ PUC ರಿಸಲ್ಟ್ ಬಂದಿದೆ. ಇದು ಫಸ್ಟ್ ರಿಸಲ್ಟ್. ಇಲ್ಲಿ ಮುಖ್ಯವಾಗಿ ತನುಶ್ರೀ ಅನ್ನುವಂಥವರು ಸೈನ್ಸ್ ವಿದ್ಯಾರ್ಥಿನಿ. ಟೋಟಲ್ ಆಗಿ 593 ಅಂಕವನ್ನು ಪಡೆದಿರುವಂಥದ್ದು. ತನುಶ್ರೀ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. 590 ಇದು ಅಷ್ಟು ಅಂಕ ಸಾಮಾನ್ಯ ಅಂಕ ಅಲ್ಲ. ಯಾಕಂತ ಹೇಳಿದ್ರೆ ನೀವೊಬ್ಬರು ಕನ್ನಡ ಮೀಡಿಯಂ ಸ್ಟೂಡೆಂಟ್. ಈಗ ನೀವು ಸೈನ್ಸ್ ತಗೊಂಡು ಇಲ್ಲಿಗ ಇಂತಹ ಒಂದು ಅಚೀವ್ಮೆಂಟ್ ಮಾಡಿದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಕಷ್ಟಪಟ್ಟಿದ್ದೀರಿ ಇದಕ್ಕೋಸ್ಕರ? ಫಸ್ಟ್ ಆಫ್ ಆಲ್ ನನಗೆ ಸಪೋರ್ಟ್ ಮಾಡಿದ ಎಲ್ಲ ಲೆಕ್ಚರ್ಸಿಗೆ, ನಮ್ಮ ಪೇರೆಂಟ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ಮೇನ್ ಕಾರಣನೇ ಲೆಕ್ಚರ್ಸ್ ಸಪೋರ್ಟು. ಅವ್ರು ಇಷ್ಟು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇಷ್ಟು ಮಾರ್ಕ್ಸ್ ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ಫಸ್ಟಿಗೆ ಕನ್ನಡ ಮೀಡಿಯಮಿಂದ ಬಂದ್ಬಿಟ್ಟು ತುಂಬ ಕಷ್ಟ ಆಗ್ತಿತ್ತು. ಅದಾದ್ಮೇಲೆ ಇಲ್ಲಿ ಸೆಟ್ ಆಗ್ಬಿಟ್ಟು. ಸೊ ಫಸ್ಟ್ ಅಂದ್ರೆ ಈಗ ಇದು ಸೆಕೆಂಡ್ PUC. 2 ವರ್ಷ ನೀವು ಇಂಗ್ಲೀಷಲ್ಲಿ ತುಂಬಾ ಎಫರ್ಟ್ ಹಾಕಿದ್ರಿ. ಬಟ್ ಆ ಫಸ್ಟ್ ಟೈಮಲ್ಲಿ ನೀವು ಇಲ್ಲಿ ಬಂದಂಥ ಟೈಮಲ್ಲಿ ನಿಮಗೆ ಅದನ್ನ ಗ್ರಾಫ್ಸ್ ಮಾಡಕ್ಕೆ ಎಷ್ಟೆಲ್ಲ ಟೈಮ್ ತಗೋತಿದ್ರಿ, ಎಷ್ಟೆಲ್ಲ ಕಷ್ಟಪಟ್ರಿ, ಯಾವ ಥರ ಎಲ್ಲ ಸಪೋರ್ಟ್ ಸಿಗ್ತಾನೆ? ಅಂದ್ರೆ ಫಸ್ಟಿಗೆ ಏನು ಅರ್ಥ ಆಗ್ತಿರ್ಲಿಲ್ಲ ನಮಗೆ. ಇಲ್ಲಿ ಬಂದ ತಕ್ಷಣ ಒಂದು ಹೋಗ್ಬಿಡೋಣ ಅನಿಸ್ತಿತ್ತು ಫಸ್ಟ್ ವೇರಿಗೆ. ಆಮೇಲೆ ಇಲ್ಲಿ ಎಲ್ಲರೂ ಸಪೋರ್ಟ್ ಕೊಟ್ಬಿಟ್ಟು ಇಲ್ಲ ಆಗುತ್ತೆ ನಿನ್ ಕೈಯಲ್ಲಿ, ಮನೇಲಿ ಹೇಳಿದ್ರು ಇಲ್ಲ ಆಗುತ್ತೆ, ಆ ಮನೇಲಿ ನಿಂಗೆ ಆಗ್ಲಿಲ್ಲದ್ರೆ ಬಂದ್ಬಿಡು ಅಂತಾನೆ ಹೇಳಿದ್ರು. ಆದ್ರೂ ಆಮೇಲೆ ನನ್ ಆಗುತ್ತೆ ಅಂತ ಭರವಸೆ ತುಂಬಿದ್ರು ಎಲ್ಲರೂ. ಅಳ್ತಾ ಇದ್ರಾ? ಅಳ್ತಾ ಇದ್ದೆ, 1 ವಾರ ಫುಲ್ ಹತ್ತಿದ್ದೀನಿ. ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ಸೊ ಆ ಕಷ್ಟದ ಪ್ರತಿಫಲ ಇದೀಗ ಸಿಕ್ಕಿದೆ. ಎಷ್ಟು ಕಷ್ಟಪಟ್ಟಿದೆ ಇಷ್ಟೆಲ್ಲ ಒಂದು ಸ್ಟಡೀಸ್ಗೆ? ಯಾವ ಥರ ಟೈಮ್ ಕೊಡ್ತಾರೆ, ಹೇಗೆ? ಅಂದ್ರೆ ಇಲ್ಲಿ ಸಂಜೆ 6:30 to 8 ತನಕ ಲೆಕ್ಚರ್ಸರೇ ಇರ್ತಿದ್ರು. ಅಲ್ಲಿ ಡೌಟ್ ಎಲ್ಲ ಕ್ಲಾರಿಫಿಕೇಶನ್ ಆಗ್ತಿತ್ತು. ನಂಗೆ ಗೊತ್ತಾಗಿರೋದನ್ನೆಲ್ಲ ಕೇಳ್ತಿದ್ದೆ. ಅಂದ್ರೆ ಒಂದು ಅರ್ಥ ಆಗ್ತಿರ್ಲಿಲ್ಲ ಫಸ್ಟಿಗೆ. ಸೊ ಅವಾಗ ಫುಲ್ ಹೆಲ್ಪ್ ಆಗ್ತಿತ್ತು ನಮಗೆ. ಅದಾದ್ಮೇಲೆ ಸಂಡೇ ಸ್ಟಡಿ ಅವರ್ಸ್ ಇರ್ತಿತ್ತು, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ. ಆಮೇಲೆ ಬ್ರೇಕ್ ಕೊಟ್ಬಿಟ್ಟು ಆಮೇಲೆ ವಾಪಸ್ ಸಂಜೆ ಸ್ಟಡಿ ಅವರ್ಸ್ ಎಲ್ಲ ಇರ್ತಿತ್ತು. ಹೊಂದಾಣಿಕೆ ಆಯ್ತಿರ್ಲಿ. ಓಕೆ. ಸೊ ಕನ್ನಡ ಮೀಡಿಯಮಿಂದ ಈಗ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಕ್ಲಾಸ್ ಎಲ್ಲವೂ ಕೂಡ, ಸಬ್ಜೆಕ್ಟ್ ಎಲ್ಲವೂ ಕೂಡ ಇಂಗ್ಲೀಷಲ್ಲೇ ನಿಮಗೆ ಮಾಡುವಂಥದ್ದು, ಪ್ರಾಕ್ಟಿಕಲ್ ಆಗಿರ್ಬೋದು, ಥಿಯರಿ ಎಲ್ಲವೂ ಕೂಡ. ಈಗ ಪರ್ಫೆಕ್ಟ್ ಆಗಿದ್ರೆ ಹೇಗೆ? ಇವಾಗ ಪರ್ಫೆಕ್ಟ್ ಆಗಿದ್ದೀರಾ. ಸೊ ಪೇರೆಂಟ್ಸ್ ಏನಂದ್ರು ಈ ನಿಮ್ಮ ರಿಸಲ್ಟ್ ನೋಡಿ? ಅವರಿಗೂ ಖುಷಿ ಆಯ್ತು. ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲೇ ಇಷ್ಟು ಮಾಡ್ತಿದ್ರು ನೀನೆ ಅಂತ ಹೇಳ್ಬಿಟ್ಟು. ಸೊ ಅವರಿಗೂ ತುಂಬಾ ಖುಷಿ ಆಯ್ತು ಅವರಿಗೆ. ಸೊ ನಿಮ್ಮ ಫ್ಯಾಮಿಲಿಗೆ ಒಂದು ಪ್ರೌಡ್ ಫೀಲ್ ಕೊಟ್ಟಿದ್ದೀರಾ. ಇನ್ನೊಂದು ನಿಮ್ಮ ಸಂಸ್ಥೆ ಕೂಡ, ಯಾಕಂದ್ರೆ ಇದು ಫಸ್ಟ್ ರಿಸಲ್ಟ್ ವಿದ್ವತ್ತದ್ದು PUCಯಲ್ಲಿ. ಆ ಫಸ್ಟ್ ರಿಸಲ್ಟ್ಗೆ ನೀವು ಒಂದು ಬಂಪರ್ ಗಿಫ್ಟ್ ಕೊಟ್ಟಿದ್ದೀರಾ. ಎಷ್ಟು ನಿಮಗೆ ನೀವು ಎಷ್ಟು ಪ್ರೌಡ್ ಫೀಲ್ ಮಾಡ್ಕೊತಿದ್ದೀರಾ? ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಸೊ ಮುಂದಿನ ಡ್ರೀಮ್ ಏನು? ಡಾಕ್ಟರ್ ಆಗ್ಬೇಕಂತ. ಸೊ ಕಲ್ಮಂಜದ ಡಾಕ್ಟರ್ ರೆಡಿ ಆಗ್ತಾ ಇದ್ದಾರೆ. ಈಗ ಇಲ್ಲೇ ಇರೋದು ಹಾಸ್ಟೆಲಲ್ಲಿ? ಹಾಸ್ಟೆಲ್ ಕ್ರಾಶ್ ಕೋರ್ಸಸ್ ಆಗ್ತಿದೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಓಕೆ. ಸಂಸ್ಥೆ ಬಗ್ಗೆ ಏನು ಹೇಳ್ತೀನಿ? ಸ್ಟಾಫ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಏನು? ಅಂದ್ರೆ ಇಲ್ಲಿ ಫಸ್ಟ್ ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ಅದೊಂದು. ಆಮೇಲೆ ಯಾವ ಟೈಮಲ್ಲಿ ಡೌಟ್ ಕ್ಲಿಯರ್ ಮಾಡ್ತಾರೆ. ಅದಾದ್ಮೇಲೆ ಬೇರೆ ಸ್ಟೂಡೆಂಟ್ಸಿಗೆ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಫ್ರೆಂಡ್ಸ್ ಮುಖ್ಯವಾಗಿ, ಈಗ ನೀವು ಫಸ್ಟ್ ಕನ್ನಡ ಮೀಡಿಯಮಲ್ಲಿ ಬಂದಿರ್ತೀರಾ, ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಿ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಬಂದವರು ಇರ್ತಾರೆ. ಸೊ ಆ ಟೈಮಲ್ಲಿ ನಿಮಗೆ ಫ್ರೆಂಡ್ಸ್ ಎಲ್ಲ ಎಷ್ಟು ಸಪೋರ್ಟ್ ಕೊಡ್ತಾ ಇದ್ರು? ನಿಮ್ಮ ಈ ಕನ್ನಡ ಮೀಡಿಯಮ್ಗೆ ಇಲ್ಲಿಗೆ ಬಂದಾಗ ನಮಗೆ ಚೇಂಜಸ್ಗೋಸ್ಕರ ಏನಾದರೂ ಆ ಥರ ಫೀಲ್ ಬರೋ ಥರ ಯಾವ ಥರ ಮಾಡಿದ್ರು? ಅಂದ್ರೆ ನನಗೆ ಕೆಲವೊಂದು ವರ್ಡ್ಸ್ ಎಲ್ಲ ಅರ್ಥ ಆಗದಿದ್ರೆ ಕೇಳ್ತಿದ್ದೆ ಅವ್ರ ಹತ್ರ. ಅವರು ಯಾವುದೇ ಇದು ನಮ್ಮ ಮುಜುಗರ ಹೇಳಿದ್ರೆ ನನಗೆ ಹೇಳ್ಕೊಡ್ತಿದ್ರು. ತುಂಬಾ ಒಬ್ಬೊಬ್ರು ಅಂತಿಲ್ಲ, ಎಲ್ಲಾ ಜನರು ಕೇಳ್ತಿದ್ದೆ ನಾನು, ಅವರಿಗೆಲ್ಲ ಹೇಳ್ಕೊಡ್ತಿದ್ರು. ಇವಾಗ ಅವ್ರು ನನ್ನ ಹತ್ರ ಕೇಳ್ತಾರೆ, ಅವಾಗ ಇನ್ನೂ ಖುಷಿ. ಓಕೆ. ಸೊ ನಿಮ್ಮ ವಿದ್ವತ್ ಸಂಸ್ಥೆ ಯಾವ ಥರ ಚಿಯರ್ ಅಪ್ ಮಾಡಿದ್ರು ನಿಮ್ಮ ಈ ಒಂದು ರಿಸಲ್ಟ್ ನೋಡಿ? ಎಷ್ಟು ಅವರು ಯಾವ ಥರ ನಿಮ್ಮ ಆ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ರು ಅಂತ ನಿಮ್ಮ ಸಂಸ್ಥೆ? ಅವ್ರಿಗಂದ್ರೆ ಫಸ್ಟ್ ಅವ್ರ ಹತ್ರನೇ ಕೇಳ್ಕೊಂಡ್ಬಿಟ್ಟಿರೋದಲ್ಲ, ಅವ್ರಿಗೆ ತುಂಬಾ ಖುಷಿ ಆಯ್ತು. ಅದೇ ಅವ್ರ ರಿಸಲ್ಟ್ ಖುಷಿ ಕೊಡ್ತಾರೆ. ಸೊ ಮುಂದೆ ಡಾಕ್ಟರ್ ಆಗೋಕೆ ಎಲ್ಲ ರೆಡಿ ಆಗ್ತಾ ಇದ್ದೀರಾ? ಎಸ್, ಆ್ಯಂಡ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸರ್, ಈಗ ನಿಮ್ಮ ವಿದ್ಯಾರ್ಥಿನಿ ತನುಶ್ರೀ ಅನ್ನೋಂಥವರು ಕನ್ನಡ ಮೀಡಿಯಂ ಸ್ಟೂಡೆಂಟು, ಇಲ್ಲಿ ಬಂದು 2 ವರ್ಷ ಕಷ್ಟಪಟ್ಟ ಕಾರಣಕ್ಕೋಸ್ಕರ ಇದೀಗ ಅವ್ರದ್ದು ಒಳ್ಳೆ ರಿಸಲ್ಟ್ ತಂದಿದ್ದಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಿ? ಸೊ ನಿಮ್ಮ ಪರಿಚಯ ಮಾಡಿ ಹೇಳಿ. ನಾನು ಗಂಗಾಧರಿ ಮಂಡಗಳಲ್ಲಿ ಅಂತೇಳಿ ಅಕಾಡೆಮಿಕ್ ಡೈರೆಕ್ಟ್ರು. ತನುಶ್ರೀ ಕನ್ನಡ ಮೀಡಿಯಮಿಂದ ಬಂದ ಸ್ಟೂಡೆಂಟ್. ಬಿಗಿನಿಂಗಲ್ಲೇ ನಾವು ಆತ್ಮವಿಶ್ವಾಸ ತುಂಬ್ತೀವಿ, ಯಾಕಂದರೆ ಕನ್ನಡ ಮೀಡಿಯಮಿಂದ ಬಂದ ಸ್ಟೂಡೆಂಟ್ಸ್ ಅಚೀವ್ ಮಾಡಿದ್ದು ನಾನು ತುಂಬ ನೋಡಿ ನನ್ನ ಕರಿಯರಲ್ಲಿ. ಹಾಗಾಗಿ ಅದು ಮೀಡಿಯಮ್ ಏನು ಅಡ್ಡ ಬರಲ್ಲ. ಇದು ಕೂಡ 2 ಬೇಸಿಕ್ ಥಿಂಗ್ಸ್ ಇದೆ. ಒಂದು, ಸ್ಟೂಡೆಂಟಿಗೆ ತುಂಬ ಇಂಟ್ರೆಸ್ಟ್ ಇರಬೇಕು. ಎರಡನೇದು ಹಸಿವಿರಬೇಕು. ಹಸಿವಿಲ್ಲ ಅಂತ ಹೇಳಿದ್ರೆ ಯಾರೂ ಅಚೀವ್ ಮಾಡಲಿಕ್ಕೆ ಆಗಲ್ಲ. ಅದೆರಡು ಇದ್ದಂಥ ವಿದ್ಯಾರ್ಥಿನಿ. ಹಾಗಾಗಿ ನಾವು ಸ್ಟೂಡೆಂಟಿಗೆ ಅದನ್ನೇ ಹೇಳಿದ್ದೀವಿ, ಒಂದು 15 ದಿವಸದಲ್ಲಿ ಎಲ್ಲ ಅಟ್ಮಾಸ್ಫಿಯರ್ ಅರ್ಥ ಆಗ್ತದೆ ಏನು ಅಂಥೇಳಿ. ಮತ್ತು ರಾಷ್ಟ್ರಮಟ್ಟದ ಎಕ್ಸಾಮ್ಗಳಲ್ಲಿ ಕನ್ನಡ ಮೀಡಿಯಂ ಬಂದ ಸ್ಟೂಡೆಂಟ್ಸ್ ತುಂಬ ಜನ ಇದ್ದಾರೆ. ಅವರ ಎಕ್ಸಾಂಪಲ್ ಕೊಟ್ಟಿವಿ. ಹಾಗೆ ಹೇಗೆ ವರ್ಕ್ ಮಾಡ್ಕೊಳಕ್ಕೆ ಅನ್ನೋದು ಕೂಡ ನಾವು ನಮ್ಮ ಕೌನ್ಸಿಲಿಂಗ್ ಸೆಲ್ ಇರೋದ್ರಿಂದ ಅವರಿಗೆ ಒಂದು ತರಬೇತಿಯನ್ನೇ ಕೊಟ್ಟಿದ್ದೀವಿ. ನಾವು ಎಲ್ಲ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ತನುಶ್ರೀ ಸ್ವಲ್ಪ ಫಾಸ್ಟಾಗಿ ಕ್ಯಾಚ್ ಮಾಡುವಂಥ ವಿದ್ಯಾರ್ಥಿನಿ. ಹಾಗಾಗಿ
ತನುಶ್ರೀಗೆ ಎಲ್ಲೂ ಕೂಡ ಈ ಸಮಸ್ಯೆ ಬರಲಿಲ್ಲ. ಓವರ್ ಆಲ್ ರಿಸಲ್ಟ್ ಹೇಗಿದೆ ಸರ್ ಇಲ್ಲಿ? ಇದು ಫಸ್ಟ್ PUC ಯಲ್ಲಿ ಫಸ್ಟ್ ರಿಸಲ್ಟ್ ಇದು. ಹೌದು, ಓವರಾಲ್ ರಿಸಲ್ಟ್ ತುಂಬ ಚೆನ್ನಾಗಿದೆ. ಯಾಕಂದರೆ 156 ಸ್ಟೂಡೆಂಟ್ಸಲ್ಲಿ 84% ಅಂದರೆ 80% ಅಷ್ಟು ಸ್ಟೂಡೆಂಟ್ಸು ಅವರ 10th ರಿಸಲ್ಟ್ಸನ್ನು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದು ಭಾಳ ವಿಶೇಷ. ಬಟ್ ನಾವು ಹೊಸದಾಗಿರುವಂಥ ಕಾಲೇಜು ಯಾರಿಗೂ ಕೂಡ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಅಂದರೆ ಎಷ್ಟು ಪರ್ಸೆಂಟೇಜ್ ಅಂತ ಎಲ್ಲೂ ಕೇಳಿಲ್ಲ ನಾವು. 48%ಇಂದ ಹಿಡಿದು 99%ವರೆಗೂ ಇದ್ದಾರೆ ಸ್ಟೂಡೆಂಟ್ಸು. ಬಟ್ ಎಲ್ಲರೂ ಕೂಡ ಅಂದರೆ ನಾವು ರಿಸಲ್ಟನ್ನು ಇವರು ಫೇಲ್ ಆಗ್ತಾರೆ, ಇವರು ಪಾಸ್ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ನೋಡಿಲ್ಲ. ಅವರಿಗೆ ಹುರಿದುಂಬಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಹಾಗಾಗಿ ಯಾವ ಸ್ಟೂಡೆಂಟನ್ನು ಎಲ್ಲೂ ಕೂಡ ಅವ್ರಿಗೆ ಕೋಚಿಂಗ್ ಆಗಲಿ ಅಥವಾ ಬೋರ್ಡ್ ಎಕ್ಸಾಮ್ ಆಗಲಿ ಎಲ್ಲೂ ಕೂಡ ಸೆಗ್ರಿಗೇಷನ್ ಮಾಡಲಿಕ್ಕೆ ಹೋಗಿಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಚೀವ್ ಚೆನ್ನಾಗಿ ಮಾಡಿದ್ದಾರೆ. ಪೇರೆಂಟ್ಸು ಕೂಡ ಭಾಳ ಖುಷಿಯಾಗಿದ್ದಾರೆ. ಸಂಸ್ಥೆ ಬಗ್ಗೆ ಏನು ಹೇಳ್ತೀರಾ? ಸಂಸ್ಥೆ ಒಂದು ಹೊಸ ಕನಸು ಇಟ್ಕೊಂಡು ಮಾಡಿದಂಥದ್ದು. ಯಾಕಂದರೆ ಸೌತ್ ಕೆನಡಾದಲ್ಲಿ ಕೌನ್ಸ್ಲಿಂಗ್, ಪ್ರೊಫೆಷ್ನಲ್ ಕೌನ್ಸ್ಲಿಂಗ್ ಇರೋವಂಥ ಇನ್ಸ್ಟಿಟ್ಯೂಷನ್ ಯಾವುದೂ ಇಲ್ಲ. ಹಾಗಾಗಿ ಪ್ರತಿ ಸ್ಟೂಡೆಂಟ್ ನಿಮ್ಮ ಒಂದು ಪ್ರೊಫೈಲ್ ಇರುತ್ತೆ. ಆ ಪ್ರೊಫೈಲಲ್ಲಿ ಪ್ರತಿ 15 ದಿವಸಕ್ಕೊಮ್ಮೆ ಆ್ಯಡ್ ಆಗ್ತಾ ಹೋಗ್ತದೆ. ಸೊ ವರ್ಕ್ ಕಲ್ಚರನ್ನು ಸ್ಪೆಸಿಫಿಕೇಷನ್ ಮಾಡಿ ಅದನ್ನು ಟ್ರೈನ್ ಮಾಡ್ತೀವಿ. ಪ್ಲಸ್ ಅವರು ಹೇಗೆ ಓದ್ಕೊಳ್ಬೇಕು ಅಂದರೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ಗಳಿಗೆ ಜಸ್ಟ್ ಬೋರ್ಡ್ ಎಕ್ಸಾಮಿಗೆ ಹೇಗೆ ಹೋದರೆ ಆಗಲ್ಲ. ಅದಕ್ಕಾಗಿ ಅವರು ಟ್ರೈನ್ ಮಾಡ್ತಾ ಬರ್ತೀವಲ್ಲ, ಅದು ಪ್ರತಿ 15 ದಿವಸಕ್ಕೊಮ್ಮೆ ರಿಫ್ಲೆಕ್ಟ್ ಆಗ್ತಾ ಬರುತ್ತೆ. ಪೇರೆಂಟ್ಸಿಗೆ ಕೂಡ PC ಕೌನ್ಸ್ಲಿಂಗ್ ಇದೆ. ಅಂದರೆ ಪೇರೆಂಟ್ ಪ್ಲಸ್ ಕೌನ್ಸ್ಲಿಂಗ್ ಸೆಲ್ ಮೀಟ್ ಇದೆ. ಅದರಲ್ಲಿ ಬ್ರೀಫಿಂಗ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಮಾಡೆಲ್ PU ಕಾಲೇಜ್ ಇದು. ಹಾಗಾಗಿ ಎಂಥ ಸ್ಟೂಡೆಂಟ್ಸ್ ಆದರೂ ಕೂಡ ಇಲ್ಲಿ ಅದರ ಬೆನಿಫಿಟ್ ತಗೊಳ್ಬೋದು. ನಾವು ಕೂಡ ಪರ್ಸೆಂಟೇಜ್ ನೋಡಿ ಯಾರಿಗೂ ಕೂಡ ಏನು ಹೇಳಲ್ಲ. ಸೊ ಈ ಕಾಲೇಜಿನ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ವಹಿಸಿರುವಂತಹ ಪ್ರಜ್ವಲ್ ಸರ್ ಇದ್ದಾರೆ. ಸರ್ ನಮಸ್ತೆ. ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಬಿಕಾಸ್ ಫಸ್ಟ್ ರಿಸಲ್ಟೇ ಒಳ್ಳೆ ರಿಸಲ್ಟ್ ಸಿಕ್ಕಿರುವಂಥದ್ದು. ತನುಶ್ರೀ ಅನ್ನೋ ಸ್ಟೂಡೆಂಟ್ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಬಗ್ಗೆ ನೀವು ಏನು ಹೇಳ್ತೀರಾ? ಇದು ನಮ್ಮ ಫಸ್ಟ್ ರಿಸಲ್ಟ್. ಸೊ ಆ್ಯಕ್ಚುಲಿ ವಿ ಆರ್ ವೆರಿ ಪ್ರೌಡ್ ಬಿಕಾಸ್ ನಮಗೆ 2 ಸ್ಟೂಡೆಂಟ್ಸ್ ನಮಗೆ 400 ಆಫ್ 400 ಹೋಗಿದ್ದಾರೆ. ಬಿಕಾಸ್ ಇಟ್ ಈಸ್ 4 ಸಬ್ಜೆಕ್ಟ್ಸ್ನ. ಲ್ಯಾಂಗ್ವೇಜಸಲ್ಲಿ ಸ್ವಲ್ಪ ಹೌದು ಚಾಲೆಂಜಿಂಗ್ ಇತ್ತು, ಬಟ್ ನಥಿಂಗ್ ಟು ವರಿ. ನಮ್ಮದು ಪರಿಶ್ರಮ ಹೀಗೆ ಇರುತ್ತೆ, ಇದರಲ್ಲಿ ಏನು ನಮ್ಗೆ ಕಮ್ಮಿ ಮಾಡಲ್ಲ. ಬಿಕಾಸ್ ರಿಸಲ್ಟ್ ನಾವು ಓವರಾಲ್ ಆಗಿ ನಿನ್ನೆ ಒಂದು ಅನಾಲಿಸಿಸ್ ಮಾಡಿದ್ವಿ ನಾವು. ಟೋಟಲ್ 156 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದಾರೆ. ಅದರಲ್ಲಿ ನಾವು ಡಿಸ್ಟಿಂಕ್ಷನ್ ಎಷ್ಟಾಗಿದ್ದಾರೆ ಅಂತ ನೋಡುವಾಗ ಟೋಟಲ್ 92 ಪೀಪಲ್ಸ್ ಡಿಸ್ಟಿಂಕ್ಷನ್ ಆಗಿದ್ದಾರೆ. ಅದರಲ್ಲೂ ಕೂಡ 24 ಪೀಪಲ್ 95% ಅಬೌವ್ ತೆಗೆದಿದ್ದಾರೆ. ಸೊ ಐ ಥಿಂಕ್ ಇಟ್ ಸೆಲ್ಫ್ ಈ ರಿಸಲ್ಟ್ ನಮ್ಮ ವಿದ್ವತ್ ಅಂದರೆ ಏನಂತ ಹೇಳ್ಕೊಡುತ್ತೆ. ಸೊ ದ್ಯಾಟ್ಸ್ ವೈ ವಿ ಆರ್ ರಿಯಲಿ ಪ್ರೌಡ್. ಎಸ್ಪೆಷಲಿ ಈಗ ತನುಶ್ರೀ ಈಗ ಜಸ್ಟ್ ನೀವು ಸ್ವಲ್ಪ ಹೊತ್ತಲ್ಲಿ ಮಾತಾಡಿದ್ರಿ. ಹರ್ ಎಫರ್ಟ್ ಈಸ್ ಇಮೆನ್ಸ್. ಅವಳು ಕನ್ನಡ ಮೀಡಿಯಂ ಬಂದರೂ ಕೂಡ ಶಿ ಹ್ಯಾಸ್ ಟು ಕಂಪೀಟ್ ವಿತ್ CBSE, ICSE, ಬಟ್ ಶಿ ಹ್ಯಾಸ್ ಕಮ್ ಔಟ್ ಆ್ಯಸ್ ಎ ಟಾಪರ್. ಸೊ ವಿ ಆರ್ ರಿಯಲಿ ಪ್ರೌಡ್ ಆಫ್ ಸಚ್ ಸ್ಟೂಡೆಂಟ್ಸ್. ಸೊ ಬಟ್ ಆ ರಿಸಲ್ಟ್ಸ್ ಎಲ್ಲ ಬಂತು ಹೌದು, ಬಟ್ ವಿ ನೀಡ್ ಟು ಕೀಪ್ ಆನ್ ಮೂವಿಂಗ್ ಫಾರ್ವರ್ಡ್. ಬಿಕಾಸ್ ನಾಡಿದ್ದು CET ಬರುತ್ತೆ, ಅದಾದಮೇಲೆ ನೀಟ್ ಇದೆ. ಸೊ ದಿಸ್ ವಿಲ್ ಕೀಪ್ ಹ್ಯಾಪನಿಂಗ್, ಬಟ್ ವಿ ಆರ್ ವೆರಿ ಪ್ರೌಡ್. ಸಂಸ್ಥೆ ಬಗ್ಗೆ ಏನು ಹೇಳ್ತೀರಾ ಜನಗಳಿಗೆ? ಎಸ್, ಸೊ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನಮ್ಮದು. ಮೇಯ್ನಾಗಿ ಇಂಥ ಸಿಸ್ಟಮ್ಸ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಥವಾ ಎಂಟೈರ್ ಕರ್ನಾಟಕದಲ್ಲಿ ನಾವು ಒಂದು ಸ್ಟಡಿ ಮಾಡಿದಾಗ ವಿ ಹ್ಯಾವ್ ನಾಟ್ ಒಬ್ಸರ್ವ್ಡ್ ಇಟ್ ಎನಿವೇರ್. ಬಿಕಾಸ್ ಈ ಸ್ಟಡಿ ಕಲ್ಚರ್ಸ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡೋದಾಗಿರಲಿ, ನಮ್ಮದು ಹೇಗೆ ಇಲ್ಲಿ ಒಂದು ಯಾವುದು ಸಿಸ್ಟಮೆಟಿಕ್ ಆಗಿ ನಾವು ಪ್ರೊಫೆಷ್ನಲ್ ಕೌನ್ಸಿಲಿಂಗ್ ನಾವು ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ಇದೊಂದು ವಿಭಿನ್ನವಾದ ಅನುಭವ. ಮಕ್ಕಳಿಗೆ ಇದು ಆ್ಯಕ್ಚುಲಿ ತುಂಬ ಬೂಸ್ಟ್ ಮಾಡುತ್ತೆ ಸ್ಕೋರ್ಸ್ ಮಾಡೋಕ್ಕೆ. ಸೊ ಐ ಥಿಂಕ್ ಇಟ್ ಈಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್. ಆ್ಯಂಡ್ ನಮ್ಮದು ಲೆಕ್ಚರರ್ಸ್ ಸ್ಟ್ರೆಂತ್ ಆ ಥರ ಇದೆ, ಆ ಥರ ಸಿಲೆಕ್ಷನ್ ಪ್ರೊಸೆಸ್ ಕೂಡ ಇದೆ ಅದಕ್ಕೆ. ಸೊ ದ್ಯಾಟ್ ಇಟ್ ಸೆಲ್ಫ್ ಹ್ಯಾಸ್ ಸ್ಪೋಕನ್ ಔಟ್. ಈಗ ಫಸ್ಟ್ ರಿಸಲ್ಟ್ ಆದ ಕಾರಣ ನಮ್ಮ JEEಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ಬಂತು, ರೈಟ್. 99.64% ಪರ್ಸೆಂಟೈಲ್ ಬಂತು. ಸೊ ಈ ಥರ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಸೊ ಎನಿಬಡಿ, ಯಾರೇ ಒಂದು ಸ್ಟೂಡೆಂಟ್ ಒಂದು ಆಸ್ಪಿರೇಷನ್ ಇದ್ದರೆ ಐ ಥಿಂಕ್ ಯು ಶುಡ್ ಆಪ್ಟ್ ಫಾರ್ ವಿದ್ವತ್. ದಿಸ್ ಈಸ್ ಮೈ ಮೆಸೇಜ್ ಟು ಎವ್ರಿವನ್. ಥ್ಯಾಂಕ್ ಯು. ಇದೀಗ ನಮ್ಮ ಜೊತೆ ವಿದ್ವತ್ ಸಂಸ್ಥೆಯ ಚೇರ್ಮನ್ ಇದ್ದಾರೆ ಸುಭಾಷ್ ಶೆಟ್ಟಿ ಸರ್. ಸರ್, ಎಷ್ಟು ಪ್ರೌಡ್ ಫೀಲ್ ಇದೆ ನಿಮ್ಮ ಸಂಸ್ಥೆಯ ಬಗ್ಗೆ, ಜೊತೆಗೆ ಈಗ ವಿದ್ಯಾರ್ಥಿಗಳು ಒಳ್ಳೆಯ ರಿಸಲ್ಟ್ ಅಂತ ಹೊಂದಿದ್ದಾರೆ, ಎಷ್ಟು ಪ್ರೌಡ್ ಫೀಲ್ ಇದೆ? ಇದು ತುಂಬ ಖುಷಿ ಕೊಡುವಂಥ ವಿಚಾರ. ಯಾಕಂತ ಹೇಳಿದರೆ ಕಾಲೇಜಿನ ಪ್ರಥಮ ರಿಸಲ್ಟ್ ಇದು. ಈ ಒಂದು ರಿಸಲ್ಟಲ್ಲಿ ಇಂಥ ಒಂದು ಅಮೋಘ ಸಾಧನೆ ಮಾಡಿದ್ರೆ ನಮಗೆ ಬಹಳ ಖುಷಿಯನ್ನು ತಂದುಕೊಟ್ಟಿದೆ. ಯಾಕಂತ ಹೇಳಿದರೆ ಫಸ್ಟ್ ಬ್ಯಾಚಲ್ಲಿ ನಾವು ಮಕ್ಕಳ ಒಂದು 35%ನಿಂದ ಹಿಡಿದು 90%ವರೆಗೆ ಎಲ್ಲ ಥರದ ವಿದ್ಯಾರ್ಥಿಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಅಂಥ ವಿದ್ಯಾರ್ಥಿಗಳಲ್ಲಿ 60% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದಾರೆ. ಇದು ಬಹಳ ಖುಷಿ ಕೊಡುವಂಥ ವಿಚಾರ. ಸೊ ಮುಂದಿನ ವರ್ಷಕ್ಕೆ ಮತ್ತಷ್ಟು ಒಳ್ಳೊಳ್ಳೆ ರಿಸಲ್ಟ್ ಬರ್ಬೋದು ಅನ್ನೋ ನಿರೀಕ್ಷೆ ಇದ್ದೇ ಇರುತ್ತೆ. ಹೌದು, ಡೆಫಿನೆಟ್ಲಿ ಇದಕ್ಕಿಂತ ಒಳ್ಳೆಯ ರಿಸಲ್ಟ್ ಬರುತ್ತೆ ನಮಗೆ.
ಈವನ್ ನಮ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೂಡ ಬಹಳ ಒಳ್ಳೆಯ ರಿಸಲ್ಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. CBSE ಸ್ಟೂಡೆಂಟ್ ಅಥವಾ ಬೇರೆ ಸ್ಟೂಡೆಂಟ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ಸಹಜ. ಬಟ್ ಒಬ್ಳು ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಿಮ್ಮ ಈ ಕಾಲೇಜಿಗೆ, ನಿಮ್ಮ ಸಂಸ್ಥೆಗೆ ಒಳ್ಳೆ ರಿಸಲ್ಟ್ ತಂದು ಕೊಟ್ಟಿರುವಂಥದ್ದು, ಅವಳ ಬಗ್ಗೆ ನೀವು ಎಷ್ಟು ಗ್ರೇಟ್ಫುಲ್ ಆಗಿ ಏನು ಹೇಳ್ತೀರಾ? ಹೌದು. ಮುಖ್ಯವಾಗಿ ಅವಳು ಕನ್ನಡ ಮೀಡಿಯಮಿನಿಂದ ಬಂದವಳು. ಫಸ್ಟ್ PUC ಗೆ ಬರುವಾಗ ಒಂದನೇದ್ದು ಅವಳಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ. ಅದರ ಒಟ್ಟಿಗೆ ಅವರು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದವರು. ಇಂಥ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವರನ್ನು ಪ್ರಿಪೇರ್ ಮಾಡಬೇಕಾದ್ರೆ ಅವರ ಪ್ರಯತ್ನವೂ ಬಹಳ ಅಗತ್ಯ. ಅದರ ಒಟ್ಟಿಗೆ ನಮ್ಮ ಉಪನ್ಯಾಸಕರ ಪ್ರಯತ್ನವೂ ತುಂಬ ಅಗತ್ಯ. ಇದಕ್ಕೆ ಬಹಳಷ್ಟು ಸಹಕಾರ ಕೊಟ್ಟದ್ದು ಏನಂತ ಹೇಳಿದರೆ ನಾವು ಮಾಡುವಂಥ ವಿದ್ವತ್ ಪ್ರೇರಣಾ ಕನೆಕ್ಟ್ ಅಂತ ಹೇಳಿ. ಇದರಿಂದ ಅವಳಿಗೆ ಬಹಳಷ್ಟು ಪ್ರಯೋಜನ ಆಗಿದೆ. ಯಾಕಂತ ಹೇಳಿದರೆ ಫಸ್ಟ್ PUC ಗೆ ಬರುವಾಗ ಅವಳು ಸಂಪೂರ್ಣವಾಗಿ ರೆಡಿಯಾಗಿ ಬಂದಳು. ಆ ಒಂದು ತಿಂಗಳಲ್ಲಿ ಅವಳಿಗೆ ಬೇಕಾದಂಥ ಎಲ್ಲ ರೀತಿಯ ಸಪೋರ್ಟ್ ಸಿಕ್ಕಿತ್ತು. ಆದ್ರಿಂದ ಅವಳಿಗೆ ಅಚೀವ್ಮೆಂಟ್ ಮಾಡಲಿಕ್ಕೆ ಸುಲಭ ಆಯಿತು. ಅದರ ಒಟ್ಟಿಗೆ ಅವರ ಪ್ಯಾರೆಂಟ್ಸ್ ಕೂಡ ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವಳು ಬಹಳ ಸಹಕಾರ ನೀಡಿದ್ದಾಳೆ. ಇವರಿಬ್ಬರನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಓಕೆ, ಇದು ಬೆಳ್ತಂಗಡಿಯ ಗುರುವಾಂಕೆರೆ ಬಳಿ ಇರುವಂತಹ ವಿದ್ವತ್ PU ಕಾಲೇಜ್. ಇದು ಫಸ್ಟ್ ರಿಸಲ್ಟ್. ಈ ಫಸ್ಟ್ ರಿಸಲ್ಟೇ ಒಳ್ಳೆ ರಿಸಲ್ಟ್ ಆಗಿರುವಂಥದ್ದು. ಸೊ ಪ್ರತಿ ವರ್ಷ ಕೂಡ ಇದೇ ಥರ ರಿಸಲ್ಟ್ ಬರೆಯುತ್ತಾ ಆಶಿಸ್ತಾ ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.